ಏರ್ತಾಡಿ ಕಂಬಳಗದ್ದೆಯ ಬಳಿ ಇರುವ ಶ್ರೀ ನಂದಿಕೇಶ್ವರ ಮತ್ತು ಪರಿವಾರ ದೇವಸ್ಥಾನದಲ್ಲಿ ಸೋಮವಾರ ಮತ್ತು ಮಂಗಳವಾರ ಅರ್ಚಕ ರಾಘವೇಂದ್ರ ಐತಾಳ್ ಅವರ ಪ್ರಧಾನ ಆಚಾರ್ಯತ್ವದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು. ಸೋಮವಾರ ಸಿಡಿ ಜಾತ್ರೆ, ಡಕ್ಕೆಬಲಿ ಸೇವೆ, ಗೆಂಡ ಸೇವೆ ಜರುಗಿತು. ಮಂಗಳವಾರ ಬೆಳಿಗ್ಗೆ ಪಾತ್ರೆ ಶಿವರಾಮಾಚಾರ್ಯ ಇವರಿಂದ ನಂದಿಕೇಶ್ವರ ದರ್ಶನದ ಬಳಿಕ ತುಲಾಭಾರ ಸೇವೆ ನಡೆಯಿತು. ದೇವಸ್ಥಾನದ ಆಡಳಿತದ ಮುಕ್ತೇಶ್ವರ ವೈ ವಿಠಲ ಹೆಗ್ಡೆ ಮತ್ತು ಇನ್ನಿತರರು ಉತ್ಸವದ ನೇತೃತ್ವ ವಹಿಸಿದರು.